ನಮಸ್ಕಾರ. ಮ್ಯೂಚುವಲ್ ಫಂಡ್ನ ಈ ಮೊದಲ ಭಾಗಕ್ಕೆ ನಿಮಗೆ ಸ್ವಾಗತ. ಫಂಡ್ ಎಂದರೆ ಜನರಿಂದ ಒಗ್ಗೂಡಿಸಿದ ಹಣ. ಮ್ಯೂಚುವಲ್ ಫಂಡ್ ಒಂದು ಫಂಡ್ ಆಗಿರುತ್ತದೆ. ಅಲ್ಲಿ ತುಂಬ ಜನರಿಂದ ಹಣವನ್ನು ಒಗ್ಗೂಡಿಸುತ್ತಾರೆ. ಯಾವ ಕಂಪನಿ ಈ ಫಂಡನ್ನು ಮ್ಯಾನೇಜ್ ಮಾಡುತ್ತದೆಯೋ ಅದನ್ನು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಎಂದು ಕರೆಯುತ್ತಾರೆ. ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಸ್ಕೀಮ್ಗೆ ಒಬ್ಬ ಫಂಡ್ ಮ್ಯಾನೇಜರನ್ನು ಅಪಾಯಿಂಟ್ ಮಾಡುತ್ತಾರೆ. ಫಂಡ್ ಮ್ಯಾನೇಜರ್ ಆ ಮ್ಯೂಚುವಲ್ ಫಂಡ್ನ ಗೋಲ್ಸ್ ಹಾಗೂ ಆಬ್ಜೆಕ್ಟಿವ್ಸ್ಗಳನ್ನು ತಿಳಿದು ಅದರಂತೆಯೇ ಜನರ ಹಣವನ್ನು ಇನ್ವೆಸ್ಟ್ ಮಾಡುತ್ತಾರೆ. ಆ ಇನ್ವೆಸ್ಟ್ಮೆಂಟ್ನಿಂದ ಬರುವ ಲಾಭವನ್ನು ಇನ್ವೆಸ್ಟ್ ಮಾಡಿದ ಜನರಲ್ಲಿ ಹಂಚುತ್ತಾರೆ. ಆ ಫಂಡನ್ನು ಮ್ಯಾನೇಜ್ ಮಾಡಿರುವುದಕ್ಕಾಗಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯು ಸ್ವಲ್ಪ ಫೀಸನ್ನು ಚಾರ್ಜ್ ಮಾಡುತ್ತದೆ. ಅದನ್ನು ಎಕ್ಸ್ಪೆನ್ಸ್ ರೇಷಿಯೋ ಎಂದು ಕರೆಯಲಾಗುತ್ತದೆ. ICICI ಪ್ರುಡೆನ್ಷಿಯಲ್, SBI ಮ್ಯೂಚುವಲ್ ಫಂಡ್, ಮೋತಿಲಾಲ್ ಒಸ್ವಾಲ್, ಪರಾಗ್ ಪಾರಿಕ್ ಹಾಗೂ ಇತರೆ ಇವೆಲ್ಲವೂ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಾಗಿರುತ್ತವೆ. SBI ಮ್ಯೂಚುವಲ್ ಫಂಡ್ನವರದ್ದೇ 70ಕ್ಕಿಂತ ಹೆಚ್ಚು ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಿವೆ. ನೋಡುವುದಾದರೆ SBI ಬ್ಲೂ ಚಿಪ್ ಫಂಡ್, SBI ರೆಗ್ಯುಲರ್ ಸೇವಿಂಗ್ ಫಂಡ್, SBI ಮ್ಯಾಗ್ನಮ್ ಬ್ಯಾಲೆನ್ಸ್ ಫಂಡ್ ಹಾಗೂ ಇತರೆ. ಯಾವಾಗ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುತ್ತೀರೋ ಅದು ಇಂತಹ ಯಾವುದಾದರೂ ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ನಲ್ಲಿ ಮಾಡಿರುವ ಒಂದು ಇನ್ವೆಸ್ಟ್ಮೆಂಟ್ ಆಗಿರುತ್ತದೆ. ಮ್ಯೂಚುವಲ್ ಫಂಡ್ನಲ್ಲಿ ನಿಮ್ಮ ಹಣ ಎರಡು ಅಸೆಟ್ ಕ್ಲಾಸ್ನಲ್ಲಿ ಇನ್ವೆಸ್ಟ್ ಆಗುತ್ತದೆ, ಡೆಟ್ ಹಾಗೂ ಈಕ್ವಿಟಿ. ಡೆಟ್ ಮ್ಯೂಚುವಲ್ ಫಂಡ್ನ ನಿಮ್ಮ ಹಣ ಡೆಟ್ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ಇನ್ವೆಸ್ಟ್ ಆಗುತ್ತದೆ. ಡೆಟ್ ಇನ್ಸ್ಟ್ರೂಮೆಂಟ್ಸ್ ಎಂದರೆ ಗೌರ್ಮೆಂಟ್ ಸೆಕ್ಯುರಿಟೀಸ್, ಟ್ರೆಜರಿ ಬಿಲ್ಸ್, ಡಿಬೆಂಚರ್ಸ್ ಹಾಗೂ ಇತರೆ. ಗೌರ್ಮೆಂಟ್ ಹಾಗೂ ಕಂಪನಿ ಈ ಇನ್ಸ್ಟ್ರೂಮೆಂಟ್ಗಳ ಮೂಲಕ ಇನ್ವೆಸ್ಟರ್ಗಳಿಂದ ಹಣವನ್ನು ಬಾರೋ ಮಾಡುತ್ತಾರೆ. ಹಾಗೆಯೇ ಅದಕ್ಕೆ ಅವರಿಗೆ ಇಂಟ್ರೆಸ್ಟ್ ನೀಡುತ್ತಾರೆ. ಯಾವ ಮ್ಯೂಚುವಲ್ ಫಂಡ್ ಡೆಟ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡುತ್ತಾರೋ ಅದಕ್ಕೆ ಡೆಟ್ ಮ್ಯೂಚುವಲ್ ಫಂಡ್ ಎಂದು ಕರೆಯುತ್ತಾರೆ. ಡೆಟ್ ಮ್ಯೂಚುವಲ್ ಫಂಡ್ನಲ್ಲಿ ತುಂಬ ವಿಧಗಳಿವೆ. ಹಾಗೆಯೇ ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿರುವ ನಿಮ್ಮ ಹಣವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಆಗುತ್ತದೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿಯೂ ತುಂಬ ವಿಧಗಳಿವೆ. ಮುಂದಿನ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ನ ವಿಧಗಳ ಬಗ್ಗೆ ತಿಳಿಯೋಣ. ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಸ್ಕೀಮ್ಗೆ ಒಬ್ಬ ಫಂಡ್ ಮ್ಯಾನೇಜರನ್ನು ಅಪಾಯಿಂಟ್ ಮಾಡುತ್ತಾರೆ. ಒಂದು ವೇಳೆ ಅದು ಈಕ್ವಿಟಿ ಮ್ಯೂಚುವಲ್ ಫಂಡ್ ಆಗಿದ್ದರೆ ಯಾವ ಸ್ಟಾಕನ್ನು ಖರೀದಿಸಬೇಕು ಹಾಗೂ ಯಾವ ಸ್ಟಾಕ್ ಮಾರಬೇಕು, ಹಾಗೆಯೇ ಯಾವಾಗ ಖರೀದಿಸಬೇಕು ಹಾಗೂ ಮಾರಬೇಕು, ಈ ಎಲ್ಲ ನಿರ್ಣಯಗಳನ್ನು ಫಂಡ್ ಮ್ಯಾನೇಜರ್ ಅವರು ತೆಗೆದುಕೊಳ್ಳುತ್ತಾರೆ. ಹೀಗಾಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳ ಪರ್ಫಾರ್ಮೆನ್ಸ್ ಹೆಚ್ಚಾಗಿ ಫಂಡ್ ಮ್ಯಾನೇಜರ್ ಅವರ ಸ್ಕಿಲ್ಸ್ ಹಾಗೂ ಎಕ್ಸ್ಪರ್ಟೀಸ್ನ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗಾಗಿ ಮ್ಯೂಚುವಲ್ ಫಂಡ್ನಲ್ಲಿ ಹಣ ತೊಡಗಿಸುವ ಮುಂಚೆ ಫಂಡ್ ಮ್ಯಾನೇಜರ್ ಅವರ ಸ್ಕಿಲ್ಸ್ ಹಾಗೂ ಎಕ್ಸ್ಪರ್ಟೀಸ್ ತಿಳಿದುಕೊಳ್ಳುವುದು ಅತಿ ಅವಶ್ಯಕ. ಮ್ಯೂಚುವಲ್ ಫಂಡ್ನಲ್ಲಿ ಎರಡು ರೀತಿಯಲ್ಲಿ ಇನ್ವೆಸ್ಟ್ ಮಾಡಬಹುದು, ಲಂಸಮ್ ಹಾಗೂ SIP. ಲಂಸಮ್ ಇನ್ವೆಸ್ಟ್ಮೆಂಟ್ ಎಂದರೆ ನಿಮ್ಮ ಹಣವನ್ನು ಒಟ್ಟಾಗಿ ಒಂದೇ ಬಾರಿಗೆ ಇನ್ವೆಸ್ಟ್ ಮಾಡುವುದು. ಹಾಗೆಯೇ SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಎಂದರೆ ಪ್ರತಿ ತಿಂಗಳಿಗೆ ಅಥವಾ ಪ್ರತಿ 3 ತಿಂಗಳಿಗೆ ನಿಯಮಿತವಾಗಿ ಸ್ವಲ್ಪ ಸ್ವಲ್ಪ ಹಣವನ್ನು ತೊಡಗಿಸುವುದು. RD ಅಥವಾ ರಿಕರಿಂಗ್ ಡೆಪಾಸಿಟ್ನ ಹಾಗೆ. RDಯಲ್ಲಿ ನಾವು ಹೇಗೆ ಒಂದು ಫಿಕ್ಸ್ಡ್ ಅಮೌಂಟನ್ನು ಪ್ರತಿ ತಿಂಗಳಿಗೆ ಇನ್ವೆಸ್ಟ್ ಮಾಡುತ್ತೇವೋ ಹಾಗೆಯೇ SIPಯಲ್ಲಿ ನೀವು ಒಂದು ಸ್ಪೆಸಿಫಿಕ್ ಅಮೌಂಟನ್ನು ಪ್ರತಿ ತಿಂಗಳಿಗೆ ಅಥವಾ ಪ್ರತಿ 3 ತಿಂಗಳಿಗೆ ಒಂದು ಬಾರಿ ತೊಡಗಿಸುವುದು. SIP ನೀವು 500 ರೂಪಾಯಿಂದಲೂ ಶುರು ಮಾಡಬಹುದು. ಹೇಗೆ ಕಂಪನಿಯ ಶೇರ್ಸ್ ಇರುತ್ತದೆಯೋ ಹಾಗೆಯೇ ಮ್ಯೂಚುವಲ್ ಫಂಡ್ನಲ್ಲಿ ಯೂನಿಟ್ಸ್ ಇರುತ್ತದೆ. ಹೇಗೆ ಶೇರ್ನ ವ್ಯಾಲ್ಯೂ ಶೇರ್ ಪ್ರೈಸ್ನಿಂದ ತಿಳಿಯುತ್ತದೆಯೋ ಹಾಗೆ ಯೂನಿಟ್ಸ್ನ ವ್ಯಾಲ್ಯೂ ಅದರ NAV ಅಂದರೆ ನೆಟ್ ಎಸೆಟ್ ವ್ಯಾಲ್ಯೂನಿಂದ ತಿಳಿಯುವುದು. ಯೋಚಿಸಿ, ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ ಇದೆ. ಅದರ ಯೂನಿಟ್ಸ್ನ ವ್ಯಾಲ್ಯೂ 10 ರೂಪಾಯಿ. ಒಂದು ವೇಳೆ ನೀವು ಅದರಲ್ಲಿ 1000 ರೂಪಾಯಿ ಇನ್ವೆಸ್ಟ್ ಮಾಡಿದರೆ 10 ರೂಪಾಯಿಯ ಲೆಕ್ಕದಲ್ಲಿ ನಿಮಗೆ 100 ಯೂನಿಟ್ಸ್ ಸಿಗುವುದು. ಮುಂದಿನ ವರ್ಷದಲ್ಲಿ ಯೂನಿಟ್ಸ್ನ ವ್ಯಾಲ್ಯೂ 14 ರೂಪಾಯಿ ಆದಲ್ಲಿ, ಹಾಗೆಯೇ ಅದನ್ನು ನೀವು ಮಾರಿದ್ದಲ್ಲಿ 14 ರೂಪಾಯಿಯ ಲೆಕ್ಕದಲ್ಲಿ ನಿಮಗೆ 1400 ರೂಪಾಯಿ ಸಿಗುವುದು. ಒಂದು ವೇಳೆ ನೀವು ಪ್ರತಿ ತಿಂಗಳ 1ನೇ ತಾರೀಕಿಗೆ SIP ಸ್ಟಾರ್ಟ್ ಮಾಡಿದರೆ ನಿಮಗೆ ಆ ದಿನದ NAV ಲೆಕ್ಕದಲ್ಲಿ ಆ ಮ್ಯೂಚುವಲ್ ಫಂಡ್ನ ಯೂನಿಟ್ಸ್ಗಳು ಸಿಗುವುದು. ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ನ ಯೂನಿಟ್ಸ್ಗಳನ್ನು 1 ವರ್ಷದ ಒಳಗೆ ಸೆಲ್ ಮಾಡಿದರೆ ಹೆಚ್ಚಿನ ಮ್ಯೂಚುವಲ್ ಫಂಡ್ ನಿಮಗೆ ಎಕ್ಸಿಟ್ ಲೋಡ್ ಹಾಕುತ್ತಾರೆ. ಎಕ್ಸಿಟ್ ಲೋಡ್ 0.5%ನಿಂದ 2% ತನಕ ಇರುವುದು. ಸ್ವಲ್ಪ ವರ್ಷಗಳ ಹಿಂದೆ ಮ್ಯೂಚುವಲ್ ಫಂಡ್ನಲ್ಲಿ ಎಂಟ್ರಿ ಲೋಡ್ ಕೂಡ ಇರುತ್ತಿತ್ತು. ಯಾರಾದರೂ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುವುದಾದರೆ ಅವರು ಒಂದು ಫೀಸ್ ನೀಡಬೇಕಾಗುತ್ತಿತ್ತು. ಅದನ್ನೇ ಎಂಟ್ರಿ ಲೋಡ್ ಎಂದು ಕರೆಯುತ್ತಾರೆ. ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟರ್ SEBIಯು 2009ರಲ್ಲಿ ಎಂಟ್ರಿ ಲೋಡನ್ನು ಬ್ಯಾನ್ ಮಾಡಿತು.
ಹಾಗಾಗಿ ಮ್ಯೂಚುವಲ್ ಫಂಡ್ ಈಗ ಎಂಟ್ರಿ ಲೋಡನ್ನು ಹಾಕುವುದಿಲ್ಲ. ಯಾವಾಗ ಕಂಪನಿಯು ಮೊದಲ ಬಾರಿ ಪಬ್ಲಿಕ್ಗೆ ಶೇರ್ಗಳನ್ನು ಸೆಲ್ ಮಾಡುತ್ತದೆಯೋ ಅದನ್ನು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಥವಾ IPO ಎಂದು ಕರೆಯುತ್ತಾರೆ. ಹಾಗೆಯೇ ಯಾವಾಗ ಮ್ಯೂಚುವಲ್ ಫಂಡ್ ಸ್ಕೀಮ್ ಲಾಂಚ್ ಆಗುವುದೋ ಅದರ ನ್ಯೂ ಫಂಡ್ ಆಫರ್ ಅಥವಾ NFO ಬರುವುದು. ಪ್ರತಿಯೊಂದು ಮ್ಯೂಚುವಲ್ ಫಂಡ್ನ NFO ಬರುವ ಮೊದಲು ಅದರ ಆಫರ್ ಡಾಕ್ಯುಮೆಂಟ್ ಪಬ್ಲಿಷ್ ಆಗುವುದು. ಅದರಲ್ಲಿ ಆ ಮ್ಯೂಚುವಲ್ ಫಂಡ್ ಸ್ಕೀಮ್ನ ಗೋಲ್ಸ್, ಆಬ್ಜೆಕ್ಟಿವ್ಸ್, ರಿಸ್ಕ್ ಆ್ಯಂಡ್ ರಿವಾರ್ಡ್ಸ್, ಬೆಂಚ್ ಮಾರ್ಕ್, ಲೋಡ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಇಂತಹ ಅನೇಕ ಡೀಟೇಲ್ಸ್ ಇರುವುದು. ಮ್ಯೂಚುವಲ್ ಫಂಡ್ನ ಆಫರ್ ಡಾಕ್ಯುಮೆಂಟ್ ನಿಮಗೆ ಅವರ ವೆಬ್ಸೈಟ್ನಲ್ಲಿ ಸಿಗುವುದು. ಯಾವುದೇ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುವ ಮೊದಲು ಅದರ ಆಫರ್ ಡಾಕ್ಯುಮೆಂಟ್ ನೋಡಿ ತಿಳಿದುಕೊಳ್ಳುವುದು ಅಗತ್ಯ. ಒಂದು ವೇಳೆ ನೀವು ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಲು ಬಯಸುವಿರಿ, ಆದರೆ ಸ್ಟಾಕ್ ಮಾರ್ಕೆಟ್ ಅನಾಲಿಸಿಸ್ ಮಾಡಲು ಟೈಮ್ ಇಲ್ಲ ಅಥವಾ ಎಕ್ಸ್ಪರ್ಟೀಸ್ ಇಲ್ಲವಾದಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ನಿಮಗೊಂದು ಬೆಸ್ಟ್ ಆಪ್ಷನ್ ಆಗಬಹುದು. ನೀವು ಆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅವರ ಎಕ್ಸ್ಪರ್ಟೀಸ್ನ ಲಾಭವನ್ನು ಪಡೆಯಬಹುದು. ಯಾವುದೇ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುವ ಮೊದಲು ಆ ಮ್ಯೂಚುವಲ್ ಫಂಡ್ನ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಹಾಗೂ ಇತರ ವಿಷಯಗಳು, ಹಾಗೆಯೇ ಫಂಡ್ ಮ್ಯಾನೇಜರ್ ಅವರ ಪಾಸ್ಟ್ ರೆಕಾರ್ಡ್ ನೋಡಿ ತಿಳಿದುಕೊಳ್ಳುವುದು ಅತಿ ಅವಶ್ಯಕ. ಮುಂದಿನ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ನ ವಿಧಗಳ ಬಗ್ಗೆ ತಿಳಿಯೋಣ. ಈ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಬಹುದು. ವಿಡಿಯೋದಿಂದ ನಿಮಗೇನಾದರೂ ಕಲಿಯಲು ಸಿಕ್ಕಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಹಾಗೂ ಮುಂದಿನ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಲು ಮರೆಯದಿರಿ. ಧನ್ಯವಾದಗಳು.